ಹೃದಯ ಸಂಬಂಧಿ ಕಾಯಿಲೆಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚುತ್ತಿದ್ದು ಹೃದ್ರೋಗ ತಜ್ಞರ ಬಳಿ ಬರುವವರ ಸಂಖ್ಯೆಯು ಭಾರಿ ಪ್ರಮಾಣದಲ್ಲಿ ಏರಿಕೆಯಾಗುತ್ತಿದೆ. ಈ ನಡುವೆ ವೈದ್ಯ ವಲಯದಿಂದಲೇ ಕೇಳಿಬರುತ್ತಿರುವ ಕೆಲವೊಂದು ಹೇಳಿಕೆ ಸಲಹೆಗಳು ಜನಸಾಮಾನ್ಯರಲ್ಲಿ ಆತಂಕ ಭಯಕ್ಕೆ ಕಾರಣವಾಗುತ್ತಿದೆ. ಹೃದಯಕ್ಕೆ ಸಂಬಂಧಿಸಿದ ರೋಗಗಳಿಗೆ ಬೇಕಿರುವುದು ಆತಂಕವಲ್ಲ, ಬದಲಿಗೆ ಆರೋಗ್ಯದ ಕುರಿತಂತೆ ಎಚ್ಚರಿಕೆಯ ಹೆಜ್ಜೆ. ಇದು ಮಂಗಳೂರು ಎಚೆ ಆಸ್ಪತ್ರೆಯ ಹೃದ್ರೋಗ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಮಂಜುನಾಥ್ ಅವರ ಸಲಹೆ. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಆಶ್ರಯದಲ್ಲಿ ಪತ್ರಕರ್ತರ ಜೊತೆಗಿನ ಸಂವಾದ ಕಾರ್ಯಕ್ರಮದಲ್ಲಿ ಅವರು ಹೃದ್ರೋಗ ಸಂಬಂಧಿ ರೋಗಗಳು, ನಿಯಂತ್ರಣ, ವಹಿಸಬೇಕಾದ ಕ್ರಮಗಳ ಕುರಿತು ಮಾಹಿತಿಯನ್ನ ಹಂಚಿಕೊಂಡರು. ಕಳೆದ 4-5 ತಿಂಗಳಿಂದೀಚೆಗೆ ಹೃದ್ರೋಗಕ್ಕೆ ಸಂಬಂಧಿಸಿದ ವಿಚಾರಗಳು ಹೆಚ್ಚು ಮುನ್ನೆಲೆಗೆ ಬಂದಿವೆ. ನಟ ಸಿದ್ಧಾರ್ಥ್ ಶುಕ್ಲಾ, ಕಳೆದ ಶುಕ್ರವಾರ ಖ್ಯಾತ ನಟ ಪುನೀತ್ ರಾಜ್ಕುಮಾರ್ ಅವರ ಹಠಾತ್ ಸಾವು ಜನರಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಈಗಾಗಲೇ ಕೋವಿಡ್ ಸಾಂಕ್ರಾಮಿಕದಿಂದ ತತ್ತರಿಸಿರುವ ಜನರಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳ ಬಗ್ಗೆ ಒತ್ತಡವನ್ನು ಹೆಚ್ಚಿಸಿದೆ. ಇಂತಹ ಸಂದರ್ಭದಲ್ಲಿ ವೈದ್ಯರಾದವರು ತಮ್ಮ ವೈಯಕ್ತಿಕ ಹೇಳಿಕೆಗಳನ್ನು ನೀಡಿ ಜನರನ್ನ ಮತ್ತಷ್ಟು ಆತಂಕಕ್ಕೆ ಕಾರಣವಾಗಿಸದೆ ಹೃದಯ ಸಂಬಂಧಿ ಕಾಯಿಲೆಗಳನ್ನು ತಿಳಿದುಕೊಳ್ಳುವ ಅಥವಾ ನಿಯಂತ್ರಣ ಜಾಗೃತಿ ಕುರಿತಂತೆ ಅಂತಾರಾಷ್ಟ್ರೀಯ ಮಾರ್ಗಸೂಚಿಗಳಂತೆ ವೈಜ್ಞಾನಿಕ ವಿಚಾರಗಳನ್ನು ಮುಂದಿಡಬೇಕಾದ ಅಗತ್ಯವಿದೆ ಎಂದು ಹೇಳಿದರು. ರೋಗ ಪ್ರಿವೆಂಟ್ ಮಾಡೋದಕ್ಕೆ ನಾವು ಮಾಡುವಂತ ನಾವು ನಮ್ಮಲ್ಲಿ ಇರುವಂತಹ ಕೆಲವೇಗಳು ಪ್ರಿವೆಂಟಿವ್ಗೆ ಮಾಡುವಂಥ ಮೆಷರ್ಸ್ಗಳನ್ನ ನಾನು 4-5 ವರ್ಡಲ್ಲಿ ಹೇಳ್ತೀನಿ. ಫಸ್ಟ್, ನಮ್ಮಲ್ಲಿ ಯಾರಿಗೆ ಹಾರ್ಟಿನ ಸಂಬಂಧಪಟ್ಟಂಗೆ ಫ್ಯಾಮಿಲಿ ಹಿಸ್ಟ್ರಿ ಇರುತ್ತೆ. ಫ್ಯಾಮಿಲಿ ಹಿಸ್ಟ್ರಿ ಅಂದರೆ ಮನೆಯಲ್ಲಿ ಯಾರಿಗಾರು ಹಾರ್ಟ್ ಡಿಸೀಸ್ಗಳು 45 ವರ್ಷದ ಒಳಗಡೆ ಬಂದಿದ್ರೆ, ತಂದೆ ತಾಯಿ ಅಣ್ಣ ತಮ್ಮದು, ಫಸ್ಟ್ ಡಿಗ್ರಿ ರಿಲೇಟಿವ್ ಮಾತ್ರ, ಅಂಕಲ್ ಅಲ್ಲ, ಫಸ್ಟ್ ಡಿಗ್ರಿ ರಿಲೇಟಿವ್ ಅಂಥವ್ರಿಗೆ ಬಂದಿದ್ರೆ ಆ ಪರ್ಸನ್ನು ನಿಜವಾಗ್ಲೂ ಹಾರ್ಟ್ ಡಿಸೀಸ್ ಬಗ್ಗೆ ಮುಂಚೆಯಿಂದನೇ ಕಾಳಜಿ ವಹಿಸಬೇಕು. 20 ವರ್ಷದಿಂದನೇ ಕಾಳಜಿ ವಹಿಸಬೇಕು. ಅದಕ್ಕೆ ಬೇಕಾಗುವಂಥ ಟೆಸ್ಟ್ಗಳು ಮಾಡಬೇಕಾಗುತ್ತೆ. ಆದರೆ ಯಾರಿಗಾರು ಚಿಕ್ಕ ವಯಸ್ಸಲ್ಲಿ ಡಯಾಬಿಟಿಸ್ ಬಂತು, ಬ್ಲಡ್ ಪ್ರೆಷರ್ ಬಂತು, ಹೈ ಕೊಲೆಸ್ಟ್ರಾಲ್ ಬಂತು, ಇದೆಲ್ಲ ಬರಬಾರ್ದು ಅಂತಲ್ಲ. ಬಂದರೆ ಅವರು ನಾನ್ ಇನ್ವೇಸಿವ್ ಕಾರ್ಡಿಯಾಕ್ ಟೆಸ್ಟ್ಗಳು ಮಾಡಬೇಕು. ಈಗ ಪ್ರೆಸಿಡೆಂಟ್ ಹೇಳಿದ್ರು, ನಾವು ಜರ್ನಲಿಸ್ಟ್ಗಳಿಗೆ ಒಂದು ಹಾರ್ಟ್ ಚೆಕಪ್ ಮಾಡಬೇಕು. ನಿಜವಾಗ್ಲೂ ಮಾಡಿ. ಯಾಕೆಂತಂದರೆ ಜರ್ನಲಿಸ್ಟ್ ಆಗಿ ನಿಮ್ಗೆ ಮಾತ್ರ ಅಲ್ಲ, ಎಲ್ರಿಗೂ ಒಂದು ಹಾರ್ಟ್ ಚೆಕಪ್ ಮಾಡಬೇಕು. ಹಾರ್ಟ್ ಚೆಕಪ್ ಮಾಡಬೇಕು ಅಂದರೆ ಏನು ಮಾಡಬೇಕು? ಹಾರ್ಟಿಗೆ ಚೆಕಪ್ ಮಾಡುವಂಥದ್ದು, ಚೆಕಪ್ ಮಾಡೋ ಇನ್ವೆಸ್ಟಿಗೇಷನ್ ಸೇಫ್ ಇರಬೇಕು ಬಾಡಿಗೆ, ಅದು ಇಂಪಾರ್ಟೆಂಟ್. ವಾಟ್ ಆರ್ ದಿ ಸೇಫ್ ಇನ್ವೆಸ್ಟಿಗೇಷನ್ಸ್ ಅಂದರೆ ನಾನ್ ಇನ್ವೇಸಿವ್ ಇನ್ವೆಸ್ಟಿಗೇಷನ್ಸ್. ನಾನ್ ಇನ್ವೇಸಿವ್ ಇನ್ವೆಸ್ಟಿಗೇಷನ್ ಅಂತಂದರೆ ECG ಮಾಡೋದಾಗಲಿ, ಎಕೋಕಾರ್ಡಿಯೋಗ್ರಫಿ ಮಾಡೋದಾಗಲಿ, ಸ್ಟ್ರೆಸ್ ಟೆಸ್ಟ್ ಎಡ್ಮಿ ಮಾಡೋದಾಗಲಿ, ಕೆಲವು ಬ್ಲಡ್ ಟೆಸ್ಟ್ಗಳು ಮಾಡೋದಾಗಲಿ, ಕೊಲೆಸ್ಟ್ರಾಲು, ಶುಗರು, ಮತ್ತು ಕೆಲವು ಇನ್ನೂ ಹೈಯರ್ ಬ್ಲಡ್ ಟೆಸ್ಟ್ಗಳಿದೆ, HSCRP ಅಂತ ಮಾಡ್ತೀವಿ. 40 ವರ್ಷ ಮೇಲ್ಪಟ್ಟವರಲ್ಲಿ ಹೃದಯ ರೋಗಗಳು ಸಾಮಾನ್ಯ. ಅದಕ್ಕಾಗಿ ಎಲ್ಲರಿಗೂ ಆಂಜಿಯೋಗ್ರಾಮ್ ಅಗತ್ಯವೆಂಬುದು ಸರಿಯಲ್ಲ. ಆದರೆ ಸಾಮಾನ್ಯವಾಗಿ ಹೃದಯ ರೋಗದ ಕೌಟುಂಬಿಕ ಹಿನ್ನೆಲೆ ಇದ್ದಲ್ಲಿ ಹೃದಯ ತಪಾಸಣೆ ನಡೆಸುವುದು ಅಗತ್ಯವಾಗಿದೆ. ಉಳಿದಂತೆ ನಿಯಮಿತ ಆರೋಗ್ಯ ತಪಾಸಣೆಯ ಮೂಲಕ ಹೃದಯ ಆರೋಗ್ಯವನ್ನ ಕಾಪಾಡಿಕೊಳ್ಳುವುದು ಉತ್ತಮ ಎಂದು ಹೇಳಿದರು. ನಾವು ನಿಮ್ಗೆ ಗೊತ್ತಿರೋ ಹಾಗೆ ಕಾರ್ಡಿಯಾಲಜಿಸ್ಟು ನಮಗೆ ತುಂಬ ಪೇಷಂಟ್ಗಳು ಕಾಲ್ಗಳಾಗಲಿ ಬೇಗ ಬಂದು ಚೆಸ್ಟ್ ಪೇನ್ ಬಂದು ತೋರಿಸ್ಕೊಳ್ಳೋದು ಎಲ್ಲ ತುಂಬ ಜಾಸ್ತಿ ಆಗಿದೆ. ಈಗ 2-3 ದಿವಸದಿಂದ ನಮಗೆ ತಡೆಯೋಕ್ಕೆ ಆಗ್ತಿಲ್ಲ. ನಾವೆಲ್ಲ ಹೇಳ್ತಿಲ್ಲ, ಕೆಲವರು ಹೇಳ್ತಿದ್ದಾರೆ ನಾವು ತುಂಬ ಬ್ಯುಸಿ ಅಂತ, ನಾವು ಹೇಳ್ತಾ ಇಲ್ಲ ಅಷ್ಟೇ. ಯಾಕೆಂದರೆ ಎಲ್ಲರೂ ಬ್ಯುಸಿಯಾಗಿದ್ದಾರೆ, ಎಲ್ಲ ಹಾರ್ಟ್ ಸ್ಪೆಷಲಿಸ್ಟ್ಗಳು ಬ್ಯುಸಿಯಾಗಿದ್ದಾರೆ. ಯಾಕೆಂದರೆ ಎಲ್ರಿಗೂ ಜನಕ್ಕೆ ಒಂದು ರೀತಿ ಆಘಾತ ಆಗಿ ಅವರು ಕೇಳ್ತಾರೆ ಕ್ವಶನ್ಗಳು, ಏನು ಮಾಡಬೇಕು, ಏನು ಮಾಡೋದು, ಹೇಗೆ ಅಂತ. ಅದಕ್ಕೆ ಇದಕ್ಕೆ ಸಂಬಂಧಪಟ್ಟಂಗೆ ಇದ್ರ ಜೊತೆಗೆ ನಮ್ಮಲ್ಲೂ ಕೆಲವು ಪ್ರಾಬ್ಲಮ್ ಇದೆ. ನಮ್ಮ ಪ್ರಾಬ್ಲಮ್ ಏನಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೇ ಡಾಕ್ಟರ್ಗಳು, ಖ್ಯಾತ ವೈದ್ಯರೆಲ್ಲ ಒಂದೊಂದು ಪೋಸ್ಟ್ಗಳು ಬರೀತಾರೆ, ಮತ್ತು ಟಿವಿಗೆ ಬಂದು ಕೆಲವು ವಿಷಯ ಹೇಳ್ತಾ ಇದ್ದಾರೆ. ಅದೆಲ್ಲ ಕೆಲವು ಮಾಧ್ಯಮದಲ್ಲಿ ಅವರು ಬರ್ತಿರೋದ್ರಿಂದ ಜನಗಳಿಗೆ ಇನ್ನೂ ಹೃದಯ ರೋಗದ ಬಗ್ಗೆ ಇನ್ನೂ ಹೆದರಿಕೆ ಆಗ್ತದೆ. ಆದರೆ ನಾನು ಒಂದು ಹೇಳೋದೇನೆಂದರೆ, ನಾವು ಜನ ಆಲ್ರೆಡಿ ಹೆದರಿರೋದ್ರಿಂದ ಅವ್ರನ್ನ ಮತ್ತೆ ಹೆದರಿಸಬಾರ್ದು. ನಾವು ಅವ್ರಿಗೆ ಒಂದು ಸ್ಫೂರ್ತಿ ತುಂಬಬೇಕು. ಅವ್ರಿಗೆ ಆ್ಯಕ್ಚುಲಿ ಮೆಡಿಕಲ್ ಲಿಟ್ರೇಚರ್ಲಿ, ಸೈಂಟಿಫಿಕಲ್ಲಿ ಏನು ಕರೆಕ್ಟ್ ಇದೆ ಅದನ್ನು ನಾವು ಅವ್ರಿಗೆ ಹೇಳಬೇಕು. ಈಗ ನನ್ನ ಒಪಿನಿಯನ್ ನಾನೇನು ಹೇಳ್ತೀನಿ ಅದು ನನ್ನ ಒಪಿನಿಯನ್ ಆಗಬಾರ್ದು, ಅಥವಾ ನನ್ನ ಎಕ್ಸ್ಪೀರಿಯನ್ಸ್ ಒಪಿನಿಯನ್ ಆಗಬಾರ್ದು. ಇಂಟರ್ನ್ಯಾಷನಲ್ ಗೈಡ್ಲೈನ್ಸ್ ಏನು ಹೇಳುತ್ತೆ, ಅಮೇರಿಕನ್ ಗೈಡ್ಲೈನ್ಸ್, ಯುರೋಪಿಯನ್ ಗೈಡ್ಲೈನ್ಸ್ ಏನು ಹೇಳುತ್ತೆ, ಇಂಡಿಯನ್ ಸೊಸೈಟಿ ಆಫ್ ಕಾರ್ಡಿಯಾಲಜಿ ಏನು ಹೇಳುತ್ತೆ, ಆ ಗೈಡ್ಲೈನ್ಸ್ ಮಾಡೋದಕ್ಕೆ ಅದು ಸೋ ಮಚ್ ಇಯರ್ಸ್ ಆಫ್ ಸೈಂಟಿಫಿಕ್ ಡಾಟಾ ಇರುತ್ತೆ. ಸಂವಾದ ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ಸಿಂದಾಚಿ, ಕಾರ್ಯಕಾರಿ ಸಮಿತಿಯ ಸದಸ್ಯ ಹರೀಶ್ ಮೋಟುಕಾನ, ಪ್ರಧಾನ ಕಾರ್ಯದರ್ಶಿ ಇಬ್ರಾಹಿಂ ಅಡ್ಕಸ್ಥಳ ಉಪಸ್ಥಿತರಿದ್ದರು.
ಶರಸಾಲ್ಯನ್ ವಿ4 ನ್ಯೂಸ್ ಮಂಗಳೂರು.